ನೀವೇ ಕರ್ಕೊಬರ್ಬೇಕು. ನಾವಲ್ಲಿ ಹೋಗಲ್ಲ. ನಾವಾದ್ರೆ ಕೊಲೆ ಮಾಡಕ್ ಬಂದಾರೆ ಅಂತ ಲಾಯರ್ಗೆ ಹೇಳ್ತಾಳೆ ಮೇಡಮ್. ನಾವ್ ಹಂಗೆ ಹೋಗಕ್ಕಾಗಲ್ಲ, ಕೋರ್ಟಲ್ಲಿ ಇರೋದ್ರಿಂದ ನೀವೇ ಹೋಗ್ಬೇಕು. ಅವನೆಂತ ತಲೆ ಇಡ್ಕಲ್ಲ ಲಾಯರು. ಫಸ್ಟ್ ಅವಳು ಲೊಕೇಶನ್ ಕೊಡ್ತೀನಿ ನಾನು ನಿಮ್ಗೆ. ಹಾ, ನೀವೇ ಹೋಗ್ತೀರಾ ಇಲ್ಲ ಹೋಗ್ಬೇಕು. ಪ್ರತಿಯೊಂದಕ್ಕೂ ಚಾರ್ಜಸ್ ಇರುತ್ತಮ್ಮ. ಏನ್ ಅದನ್ನ ಕಂಡಿಡಿಯೋರು ಏನ್ ಸುಮ್ನೆ ಅಲ್ಲ. ಅದಕ್ಕೆ ಮೇಡಮ್ ದುಡ್ಡು ಇರುತ್ತೆ. ಅದೇ ಮೇಡಮ್ ದುಡ್ಡು ಎಷ್ಟಾಗುತ್ತೆ ಅಂತ ಕೇಳಿದೆ. ಅವಾಗ ಸಲ ಕೇಳಿದೆ, ನೀವು ಹೇಳಲೇ ಇಲ್ಲ. ಲಾಸ್ಟ್ ಟೈಮ್ ಯಾವಾಗ ಫೋನ್ ಮಾಡಿದ್ರ ಅನ್ಸುತ್ತೆ ನೀವು. ಮಾಡಿದ ಒಂದು 7-8 ತಿಂಗಳ ಮಾಡಿದೆ ನಾನು ಮೇಡಮ್. ದುಡ್ಡು ಎಷ್ಟಾಗುತ್ತೆ ಹೇಳಿ. ನೀವು ಸೀರಿಯಸ್ನೆಸ್ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತಮ್ಮ. ಅದೇ ಆ ದುಡ್ಡು ಇರ್ಲಿಲ್ಲ ಮೇಡಮ್. ದುಡ್ಡು ಕೇಳೋಣ ಯಾವಾಗೋ ನಿಮ್ ಮಗೆ ಬಂದ್ಬಿಡ್ತಾ ಇದ್ಲಲ್ಲಮ್ಮ ಇಷ್ಟೊತ್ತಿಗೆ. ಬರಲ್ಲ ಮೇಡಮ್, ದುಡ್ಡು ಇರ್ಲಿಲ್ಲ. ಅದಕ್ಕೆ ದುಡ್ಡು ಜೋಡಿಸ್ಕೊಳ್ಳೋಣ ಅಂತ ನಾನು ನಿಮ್ಗೆ ಮೇಡಮ್ ದುಡ್ಡು. ಇವಾಗ ಏನ್ ಮಾಡ್ತೀರಾ ಮತ್ತೆ. ಅದಕ್ಕೆ ಹೇಳಿ ಮೇಡಮ್, ಏನಾರು ಮಾಡ್ತೀನಿ, ಎಷ್ಟು ದುಡ್ಡು ಆಗುತ್ತೆ ಅಂತ. ಸುಮ್ನೆ ನಾನು ಹೋಗ್ಬಿಟ್ಟು ರಿಸ್ಕ್ ತಗೊಳಕ್ ನನಗೇನು ಅವಳೇನು ಅತ್ತೆ ಮಗಳು ಅಲ್ಲ, ಇಲ್ಲ ಅವ್ಳು ಮಾಡಿರೋದೇನು ಒಳ್ಳೆ ಕೆಲ್ಸನೂ ಅಲ್ಲ. ಎಲ್ಲ ಫ್ರೀ ಆಗಿ ನನಗೆ ಏನು ಮಾಡಲ್ಲ. ಆಮೇಲೆ ಅಷ್ಟು ಈಸಿನೂ ಅಲ್ಲ. ಅವಳ ಅಡ್ರೆಸ್ ಕೊಡ್ತೀನಿ, ಕರ್ಕೊಂಡೋಗ್ ಮಗನ್ ಬಿಡಿ, ನೋಡ್ಲಿ ಮಗನ್ ಅವಳು. ಇರ್ಲಿ ಮೇಡಮ್, ನಿಮ್ಗೆ ಹೇಳ್ತೀವಿ. ಅಂದಾಜು ದುಡ್ಡು ಎಷ್ಟು ಹೇಳಿ ಮೇಡಮ್ ನನಗೆ. ಆಯ್ತು. ಅವರು ಲಾಯರ್ ಕರ್ಕೊಯ್ತಾರೆ, ಯಾರ ಜೊತೆ ಮಾತಾಡ್ಬೇಡ ಅಂತ. ಒಂದು 30,000 ಖರ್ಚಾಗುತ್ತಮ್ಮ, ಮಾಡ್ತೀರಾ? ಕೊಡ್ತೀನಿ ತಾಳಿ ಮೇಡಮ್, ಹಂಗೇನಿಲ್ಲ. ಅದಕ್ಕೆ ನೀವು ಆಗ್ಲೇ ನಂಗೆ ಇದಕ್ಕೆ ಬರೀ ಲೊಕೇಶನ್ ಅವ್ಳ ಡೀಟೇಲ್ಸ್ ಹೆಚ್ಚಾಕಿ, ಯಾಕಂದ್ರೆ ಅವಳ ಆಧಾರ್ ಕಾರ್ಡ್ ಹಾಕಿದ್ರೇನೆ ಬಂದ್ಬಿಡುತ್ತೆ. ಆಯ್ತು, ಕೊಡ್ತೀನಿ ಮೇಡಮ್ ನಾನು. ಆಯ್ತಾ? ಆಯ್ತು, ಕೊಡ್ತೀನಿ. ಬರ್ತೀನಿ. ಮತ್ತೆ ನೀವು ಯಾವತ್ತು ಕರೀತೀರ ಅವತ್ತು ನಾನು ಬರ್ತೀನಿ. ನೀವು ಕರೆಯೋದಲ್ಲ, ನೀವು ಹಾಕಿದ್ರೇನೆ ಅವ್ರ ಹುಡುಗರು ಮಾಡೋದು. ದುಡ್ಡು ಹಾಕ್ಬೇಕಾ? ಅವ್ರಿಗೆ ಹಾಕಿದ್ರೇನೆ ಹುಡುಗರು ಹೋಗಿ ಮಾಡೋದು. ಆಯ್ತು, ಹಾಕ್ತೀವಿ ಮೇಡಮ್. ಆಯ್ತಾ? ಇದೆಲ್ಲ ಕಳಿಸಿದ್ರೆ ಮಾತ್ರ ಹೇಳಿ. ಹಲೋ, ಏನಮ್ಮ ಅನ್ಕೊಂಡಿದ್ದೀರಾ ನೀವು? ಮೇಡಮ್ ಅಲ್ಲ ಒಂದ್ ನಿಮಿಷ, ನಾನು ಇಲ್ಲಿ ಏನೋ ಕೆಲಸ. ನೀವೇನ್ ಅನ್ಕೊಂಡಿದ್ದೀರಾ ನನ್ನ? ಏನ್ ಅನ್ಕೊಂಡಿದ್ದೀರಾ ನೀವು? ನೀವು ಅರ್ಧ ಮಾಡಿ. ಅಲ್ಲ, ಅರ್ಧ ನೀವು ಮಾತಾಡ್ತಾರ ಫಸ್ಟ್ ಆಫ್ ಆಲ್ ಕರೆಕ್ಟ್ ಇದೆಯಾ? ನೀವು ನಿಮ್ಮ ಅಣ್ಣ ಏನ್ ಅಂತಿದ್ದೀರಾ? ನೆನ್ನೆ ಇವ್ರು ಏನು ಮಾಡಿಲ್ಲ ಅಂದ್ರೆ ನಾವೇ ನಿಮ್ ಮನೆ ಹಾಳು ಅನ್ಕೊಂಡಿದ್ದೀರಮ್ಮ. 2 ಲಕ್ಷ ಈಗಲೇ ನಿಮ್ ಅಕೌಂಟ್ ಹಾಕ್ತೀನಿ, ಆಯ್ತಾ? ನಮಗ್ ನಿಮ್ ದುಡ್ಡು ಅವಶ್ಯಕತೆ ಇಲ್ಲ, ಮಾತು ಕರೆಕ್ಟ್ ಆಗಿರ್ಬೇಕು. ಏನ್ ಅನ್ಕೊಂಡಿದ್ದೀರಾ? ಏನ್ ಅಮೌಂಟ್ ತಗೊಂಡು ಏನ್ ಹೋಗಿದ್ದೀರಾ? ನಾವೇ ನಿಮ್ ಮನೆ ಹಾಳ. ನಿಮ್ಮ ಮಗಳಿಂದ ಅಳ್ದಿದ್ದಾರಲ್ಲ ನಮ್ಮ ಆಫೀಸ್ ಅವರು, ಆ ವಿಡಿಯೋ ಎಲ್ಲಾನು ಹಾಕ್ತೀನಿ, ತೋರಿಸ್ತೀನಿ. ಬೀದಿ ನಾಯಿಗೆ ಅನ್ಕೊಂಡಿದ್ದೀರಾ ನಮ್ಮ ಆಫೀಸ್ ಅವ್ರನ್ನ? ಬೀದಿ ನಾಯಿಗೆ ಅನ್ಕೊಂಡಿದ್ದೀರಿ ನಮ್ಮ? ಏನ್ ಅನ್ಕೊಂಡಿದ್ದೀರಾ? ಇವಾಗ ಆಗ್ತಿರಲ್ಲ, ನೋಡ್ಕೊಳ್ಳಿ. ಹೌದು ಸ್ನೇಹಿತರೆ, ಇತ್ತೀಚೆಗೆ ಮಹಿಳಾ ಆಯೋಗ ಅಂತ ಮಹಿಳೆಯರ ಬಗ್ಗೆ ಕಾಳಜಿ ವಹಿಸುತ್ತೇನೆ ಅಂತ ಇತ್ತೀಚೆಗೆ ಹಲವಾರು ಜನ ಇದನ್ನೇ ಒಂದು ದಂಧೆ ಮಾಡಿಕೊಂಡು ಬಿಟ್ಟಿದ್ದಾರೆ. ಎಲ್ಲದಕ್ಕೂ ಒಂದು ಫೀಸ್ ಅಂತ ಹೇಳಿಬಿಟ್ಟಿದ್ದಾರೆ. ಇಷ್ಟು ಕೊಟ್ಟರೆ ಇಷ್ಟು ಕೆಲಸ ಆಗುತ್ತೆ, 1 ಲಕ್ಷ ಕೊಟ್ಟರೆ ಹುಡುಗಿಯನ್ನ ಹುಡುಕಿ ಕೊಡುತ್ತೇವೆ, 2 ಲಕ್ಷ ಕೊಟ್ಟರೆ ಅವರ ಮೇಲೆ ಕೇಸ್ ಹಾಕುತ್ತೇವೆ. ಈ ರೀತಿ ಪ್ರತಿಯೊಂದಕ್ಕೂ ರೋಲ್ ಕಾಲ್ ತರ ದಂಧೆಯನ್ನ ಮಾಡಿಕೊಂಡಿದ್ದಾರೆ. ಮಹಿಳಾ ಆಯೋಗ ಅಂತ ಹೇಳಿಕೊಂಡು ಮಹಿಳೆಯರ ಹೆಸರಿನಲ್ಲಿ ಮಹಿಳೆಯರೇ ದುಡ್ಡು ಮಾಡುತ್ತಿರುವ ದಂಧೆ ಇತ್ತೀಚೆಗೆ ಬಯಲಾಗುತ್ತಿದೆ. ಇವರೇ ನೋಡಿ, ಹಿಂದೆ ಸೌಜನ್ಯ ಪರ ಹೋರಾಟ ಮಾಡುತ್ತೇವೆ ಅಂತ ಲಕ್ಷಾಂತರ ದುಡ್ಡನ್ನ ಕಿತ್ತಿದ್ದಾರೆ. ಇತ್ತೀಚೆಗಷ್ಟೇ ಕೆಲವೊಬ್ಬರು ತಮ್ಮ ಹುಡುಗಿಯನ್ನ ಪತ್ತೆ ಹಚ್ಚಲು ಬೇಡಿಕೊಂಡಾಗ ಲಕ್ಷ ರೂಪಾಯಿ ದುಡ್ಡನ್ನ ಕೇಳಿದ್ದಾರೆ. ಹೌದು, ಅಂತಹದೇ ಒಂದು ಆಡಿಯೋ ಈಗ ಲೀಕ್ ಆಗಿದೆ ನೋಡಿ. ಹಲೋ, ಹೇಳಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಮೇಡಮ್, ಒಂದು ನನ್ನ ಮಗಳಿದ್ಲು, ಮೊನ್ನೆ ಒಂದು ಹುಡುಗಿಗೆ ಕರ್ಕ ಬಂದ್ರೆ ನೋಡ್ದೆ ಇದಾಯ್ತು ಸರ್. ನಮ್ಮ ಮಗಳನ್ನೊಬ್ಳು ಹಿಂಗೆ ಮಾಡ್ಬೇಕಲ್ಲ ಮೇಡಮ್? ಏನ್ ಮಾಡ್ಬೇಕಮ್ಮ ನಿಮ್ಮ ಮಗಳಿಗೆ? ಮೇಡಮ್, ಕರ್ಕ ಬರ್ಬೇಕು, ಹಿಂಗ್ ಹೋಗ್ಬಿಟ್ಟಿದ್ದಾಳೆ ಮೇಡಮ್. ಗಂಡನ ಹತ್ರ ಜಗಳ ಮಾಡ್ಕೊಬಿಟ್ಟು. ನಿಮ್ ಮಗ್ಳ? ನಮ್ಮ ಮಗಳು. ನಾನು ಒಂದ್ಸಲ ಮಾಡಿ ತಾಯಿನಾ? ತಾಯಿ ನಾನು. ನಿಮ್ ಮಗಳನ್ನ ಕರ್ಕೊಂಡ್ ಬರ್ಬೇಕಂತ ಫೋನ್ ಮಾಡಿದೀರಾ? ಹೌದು ಮೇಡಮ್. ಮೇಡಮ್, ಸುಲಭವಾಗಿ ಹಿಡ್ಕೋಬೇಕಂದ್ರೆ ಅದು ಕೋರ್ಟಲ್ಲಿ ನಿಮ್ ಕಡೆ ಒಬ್ರು ಕಳ್ಸಿದ್ರೆ ಕೋರ್ಟ್ಗೆ ಯಾಕಮ್ಮ? ನನ್ಗೇನು ಅವಳ ಅಡ್ರೆಸ್ ಕಂಡಿಡಿಯೋದು ಗೊತ್ತಿಲ್ವಾಮ್ಮ? ಅದು ಹಂಗಾದ್ರೆ ಪರವಾಗಿಲ್ಲ ಮೇಡಮ್. ಹಂಗಾದ್ರೆ ನೀವ್ ಯಾಕಮ್ಮ ನನಗೆ ಹೇಳ್ಕೊಡ್ತೀರಾ? ನಮಗ್ ಗೊತ್ತಿಲ್ವಾಮ್ಮ ಅವ್ರ ಕಂಡಿಡಿಯೋದು? ಅಂದ್ರೆ ಪೇಜಸ್ ತುಂಬಾ ಇದಾವಲ್ಲ, ಎಲ್ಲೆಲ್ಲಿ ಹೋಯ್ತೀರಾ ಅಂತ ಕೇಳಿದೆ ಮೇಡಮ್. ಅಯ್ಯೋ ಅಮ್ಮ, ನೀನ್ ಸುಮ್ನೆರಮ್ಮ. ಮೇಡಮ್, ನಿಮಗೊಂದು ಒಳ್ಳೆ ಒಂದು ಆಶೀರ್ವಾದ ಸಿಕ್ತಂಗ ಆಗ್ಬಿಡುತ್ತೆ ಮೇಡಮ್. ನನಗೆ ಈಗ ಎಷ್ಟು ಮೇಡಮ್, ಜನಕ್ಕೆ ನಂಗೆ 10 ಪಕ್ಷ ಹಣ ಬರ ಬಂದೋಯ್ತು ಮೇಡಮ್. ನಮ್ಗೆ ಆಸೆ ಆತೈತಿ. ಏನ್ ಮೇಡಮ್, 1.5 ವರ್ಷ ಆಯ್ತು. ಇವಾಗ ಅವಳಿರೋ ಲೊಕೇಶನ್ ನಾನು ನಿಮಗ್ ಕೊಡ್ತೀನಿ. ಏನ್ ಮಾಡ್ತೀರಾ ನೆಕ್ಸ್ಟ್? ನೀವೇ ಕರ್ಕೊಬರ್ಬೇಕು. ನಾವಲ್ಲಿ ಹೋಗಲ್ಲ. ನಾವಾದ್ರೆ ಕೊಲೆ ಮಾಡಕ್ ಬಂದಾರೆ ಅಂತ ಲಾಯರ್ಗೆ ಹೇಳ್ತಾಳೆ ಮೇಡಮ್. ನಾವ್ ಹಂಗೆ ಹೋಗಕ್ಕಾಗಲ್ಲ, ಕೋರ್ಟಲ್ಲಿ ಇರೋದ್ರಿಂದ ನೀವೇ ಹೋಗ್ಬೇಕು. ಅವನೆಂತ ತಲೆ ಇಡ್ಕಲ್ಲ ಲಾಯರು. ಫಸ್ಟ್ ಅವಳ ಲೊಕೇಶನ್ ಕೊಡ್ತೀನಿ ನಾನು ನಿಮ್ಗೆ. ನೀವೇ ಹೋಗ್ತೀರಾ ಇಲ್ಲ ಹೋಗ್ಬೇಕು. ಪ್ರತಿಯೊಂದಕ್ಕೂ ಚಾರ್ಜಸ್ ಇರುತ್ತಮ್ಮ. ಏನ್ ಅದನ್ನ ಕಂಡಿಡಿಯೋರು ಏನ್ ಸುಮ್ನೆ ಅಲ್ಲ. ಅದಕ್ಕೆ ಮೇಡಮ್ ದುಡ್ಡು ಅದೇ ಮೇಡಮ್ ದುಡ್ಡು ಎಷ್ಟಾಗುತ್ತೆ ಅಂತ ಕೇಳಿದೆ. ಅವಾಗ ಸಲ ಕೇಳಿದೆ, ನೀವು ಹೇಳಲೇ ಇಲ್ಲ. ಲಾಸ್ಟ್ ಟೈಮ್ ಯಾವಾಗ ಫೋನ್ ಮಾಡಿದ್ರ ಅನ್ಸುತ್ತೆ ನೀವು. ಮಾಡಿದ ಒಂದು 7-8 ತಿಂಗಳ ಮಾಡಿದೆ ನಾನು ಮೇಡಮ್. ದುಡ್ಡು ಎಷ್ಟಾಗುತ್ತೆ ಹೇಳಿ. ನೀವು ಸೀರಿಯಸ್ನೆಸ್ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತಮ್ಮ. ಅದೇ ಆ ದುಡ್ಡು ಇರ್ಲಿಲ್ಲ ಮೇಡಮ್. ಯಾವಾಗೋ ನಿಮ್ ಮಗೆ ಬಂದ್ಬಿಡ್ತಾ ಇದ್ಲಲ್ಲಮ್ಮ ಇಷ್ಟೊತ್ತಿಗೆ. ಬರಲ್ಲ ಮೇಡಮ್, ದುಡ್ಡು ಇರ್ಲಿಲ್ಲ. ಅದಕ್ಕೆ ದುಡ್ಡು ಜೋಡಿಸ್ಕೊಳ್ಳೋಣ ಅಂತ ನಾನು ನಿಮ್ಗೆ ಮೇಡಮ್ ದುಡ್ಡು. ಇವಾಗ ಏನ್ ಮಾಡ್ತೀರಾ ಮತ್ತೆ? ಅದಕ್ಕೆ ಹೇಳಿ ಮೇಡಮ್, ಏನಾರು ಮಾಡ್ತೀನಿ, ಎಷ್ಟು ದುಡ್ಡು ಆಗುತ್ತೆ ಅಂತ. ಸುಮ್ನೆ ನಾನು ಹೋಗ್ಬಿಟ್ಟು ರಿಸ್ಕ್ ತಗೊಳಕ್ ನನಗೇನು ಅವಳೇನು ಅತ್ತೆ ಮಗಳು ಅಲ್ಲ, ಇಲ್ಲ ಅವ್ಳು ಮಾಡಿರೋದೇನು ಒಳ್ಳೆ ಕೆಲ್ಸನೂ ಅಲ್ಲ. ಎಲ್ಲ ಫ್ರೀ ಆಗಿ ನನಗೆ ಏನು ಮಾಡಲ್ಲ. ಆಮೇಲೆ ಅಷ್ಟು ಈಸಿನೂ ಅಲ್ಲ. ಅವಳ ಅಡ್ರೆಸ್ ಕೊಡ್ತೀನಿ, ಕರ್ಕೊಂಡೋಗ್ ಮಗನ್ ಬಿಡಿ, ನೋಡ್ಲಿ ಮಗನ್ ಅವಳು. ಇರ್ಲಿ ಮೇಡಮ್, ನಿಮ್ಗೆ ಹೇಳ್ತೀವಿ. ಅಂದಾಜು ದುಡ್ಡು ಎಷ್ಟು ಹೇಳಿ ಮೇಡಮ್ ನನಗೆ. ಆಯ್ತು. ಅವರು ಲಾಯರ್ ಕರ್ಕೊಯ್ತಾರೆ, ಯಾರ ಜೊತೆ ಮಾತಾಡ್ಬೇಡ ಅಂತ. ಒಂದು 30,000 ಖರ್ಚಾಗುತ್ತಮ್ಮ, ಮಾಡ್ತೀರಾ? ಕೊಡ್ತೀನಿ ತಾಳಿ ಮೇಡಮ್, ಹಂಗೇನಿಲ್ಲ. ಅದಕ್ಕೆ ನೀವು ಆಗ್ಲೇ ನಂಗೆ ಬರೀ ಲೊಕೇಶನ್ ಅವ್ರ ಡೀಟೇಲ್ಸ್ ಹೆಚ್ಚಾಕಿ, ಯಾಕಂದ್ರೆ
ಅವಳ ಆಧಾರ್ ಕಾರ್ಡ್ ಹಾಕಿದ್ರೇನೆ ಬಂದ್ಬಿಡುತ್ತೆ. ಆಯ್ತು ಕೊಡ್ತೀನಿ ಮೇಡಮ್ ನಾನು. ಆಯ್ತಾ? ಆಯ್ತು ಕೊಡ್ತೀನಿ, ಬರ್ತೀನಿ. ಮತ್ತೆ ನೀವು ಯಾವತ್ತು ಕರೀತೀರ ಅವತ್ತು ನಾನು ಬರ್ತೀನಿ. ನೀವು ಕರೆಯೋದಲ್ಲ, ನೀವು ಹಾಕಿದ್ರೇನೆ ಅವ್ರ ಹುಡುಗರು ಮಾಡೋದು. ದುಡ್ಡು ಹಾಕ್ಬೇಕಾ? ಅವ್ರಿಗೆ ಹಾಕಿದ್ರೇನೆ ಹುಡುಗರು ಹೋಗಿ ಮಾಡೋದು. ಆಯ್ತು ಹಾಕ್ತೀವಿ ಮೇಡಮ್. ಆಯ್ತಾ? ಇದೆಲ್ಲ ಕಳಿಸಿದ್ರೆ ಮಾತ್ರ ಹೇಳಿ. ಹಲೋ, ಏನಮ್ಮ ಅನ್ಕೊಂಡಿದ್ದೀರಾ ನೀವು? ಮೇಡಮ್ ನಂಗೆ ಫೋನ್ ಅಲ್ಲ ನೀವೇನ್, ಅಲ್ಲ ಒಂದ್ ನಿಮಿಷ, ನಾನು ಇಲ್ಲಿ ಏನೋ ಕೆಲ್ಸ, ನೀವೇನ್ ಅನ್ಕೊಂಡಿದ್ದೀರಾ ನನ್ನ? ಏನ್ ಅನ್ಕೊಂಡಿದ್ದೀರಾ ನೀವು? ನೀವ್ ಅರ್ಧ ಬರ್ಧ ಮಾಡಿ ಅಲ್ಲ ಅರ್ಧ ಬರ್ದಲ್ಲ, ನೀವು ಮಾತಾಡ್ತಾರೋ ಫಸ್ಟ್ ಆಫ್ ಆಲ್ ಕರೆಕ್ಟ್ ಇದ್ಯಾ? ನೀವು ನಿಮ್ಮ ಅಣ್ಣ ಏನ್ ಅಂತಿದ್ದೀರಾ ನೆನ್ನೆ? ಇವ್ರು ಏನು ಮಾಡಿಲ್ಲ ಅಂದ್ರೆ ನಾವೇ ನಿಮ್ ಮನೆ ಹಾಳು ಅನ್ಕೊಂಡಿದ್ದೀರಮ್ಮ. 2 ಲಕ್ಷ ಈಗಲೇ ನಿಮ್ ಅಕೌಂಟ್ ಹಾಕ್ತೀನಿ ಆಯ್ತಾ? ನಮಗ್ ನಿಮ್ ದುಡ್ಡು ಅವಶ್ಯಕತೆ ಇಲ್ಲ, ಮಾತ್ ಕರೆಕ್ಟ್ ಆಗಿರ್ಬೇಕು. ಏನ್ ಅನ್ಕೊಂಡಿದ್ದೀರಾ? ಏನ್ ಅಮೌಂಟ್ ತಗೊಂಡು ಏನ್ ಹೋಗಿದ್ದೀರಾ? ನಾವೇ ನಿಮ್ ಮನೆ ಹಾಳ. ನಿಮ್ ಮಗಳಿಂದ ಅಳ್ದಿದಾರಲ್ಲ ನಮ್ಮ ಆಫೀಸ್ ಅವರು, ಆ ವಿಡಿಯೋ ಎಲ್ಲಾನು ಹಾಕ್ತೀನಿ ತೋರಿಸ್ತೀನಿ. ಬೀದಿ ನಾಯಿಗೆ ಅನ್ಕೊಂಡಿದ್ದೀರಾ ನಮ್ಮ ಆಫೀಸ್ ಅವ್ರನ್ನ? ಬೀದಿ ನಾಯಿಗೆ ಅನ್ಕೊಂಡಿದ್ದೀರಿ ನಮ್ಮ? ಏನ್ ಅನ್ಕೊಂಡಿದ್ದೀರಾ? ಇವಾಗ ಆಗ್ತಿರಲ್ಲ ನೋಡ್ಕೊಳ್ಳಿ.